ಉಸಿರಾಟ ಸಮಸ್ಯೆಯಿಂದ ಬಳಲುತ್ತಿರುವ ಪೇಜಾವರ ವಿಶ್ವೇಶತೀರ್ಥ ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಎಂದು ಕೆಎಂಸಿ ಮಣಿಪಾಲದ ಹಿರಿಯ ವೈದ್ಯೆ ಡಾಕ್ಟರ್ ಸುಧಾ ವಿದ್ಯಾಸಾಗರ್ ಹೇಳಿದ್ದಾರೆ. ದಿನದ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ ಅವರು ಉಸಿರಾಟದ ಸಮಸ್ಯೆಯಿಂದ ಸ್ವಾಮೀಜಿ ಕೆಎಂಸಿಗೆ ಬೆಳಗ್ಗೆ ದಾಖಲಾಗಿದ್ರು. ಈಗ ಕೊಂಚ ಚೇತರಿಸಿಕೊಳ್ಳುತ್ತಿದ್ದಾರೆ. ಸ್ವಾಮೀಜಿ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ. ಆಸ್ಪತ್ರೆಗೆ ದಾಖಲಾಗುವಾಗ ಬಹಳ ಸಮಸ್ಯೆ ಇತ್ತು. ಶ್ರೀಗಳಿಗೆ ವೆಂಟಿಲೇಟರ್ ಅಳವಡಿಸಿದ್ದೇವೆ. ಚೇತರಿಸಿಕೊಳ್ಳಲು ಮದ್ದುಗಳನ್ನು ಹಾಕಿರುವುದರಿಂದ ಅಮಲಿನಲ್ಲಿ ಇದ್ದಾರೆ ಎಂದು ಡಾಕ್ಟರ್ ಸುಧಾ ವಿದ್ಯಾಸಾಗರ್ ಹೇಳಿದರು. ಪೇಜಾವರ ಶ್ರೀಗಳಿಗೆ ಕೆಎಂಸಿಯ 6 ತಜ್ಞ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತಿದೆ. ಡಾಕ್ಟರ್ ಸುಧಾ ವಿದ್ಯಾಸಾಗರ್ ವೈದ್ಯರ ತಂಡದ ನೇತೃತ್ವ ವಹಿಸಿದ್ದು ರವಿರಾಜ್ ಆಚಾರ್ಯ, ಡಾಕ್ಟರ್ ಶ್ವೇತಪ್ರಿಯಾ, ಡಾಕ್ಟರ್ ಮಂಜುನಾಥ ಹಂದೆ, ಡಾಕ್ಟರ್ ಪದ್ಮಕುಮಾರ್, ಡಾಕ್ಟರ್ ವಿಶಾಲ್ ಶಾನುಭೋಗ್ 24 ಗಂಟೆ ನಿಗಾ ವಹಿಸಲಿರುವ ವೈದ್ಯರು. ಕೆಎಂಸಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಶ್ರೀಗಳ ಚಿಕಿತ್ಸೆಯ ಸಂಪೂರ್ಣ ಮೇಲ್ವಿಚಾರಣೆ ಜವಾಬ್ದಾರಿ ಹೊತ್ತಿದ್ದಾರೆ. We stabilized him. We have given him antibiotics, and he continues to be on the ventilator. He is showing some response to treatment. He is improving slowly, but he is still critical. ಖಾಲಿ ಈಗ ಅವರಿಗೆ ಉಸಿರಾಟ ಸಮಸ್ಯೆ ಮಾತ್ರನಾ ಮತ್ತೆ ಬೇರೆನೇ? ಉಸಿರಾಟ ಸಮಸ್ಯೆ ಮಾತ್ರ ಅಲ್ಲ, ನ್ಯೂಮೋನಿಯಾ ಆ ಥರ ಅಂತೇನೆ. ಅದೇ ನ್ಯೂಮೋನಿಯಾದಿಂದ ಉಸಿರಾಟಕ್ಕೆ ಸಮಸ್ಯೆ ಆಗಿದೆ. ಅದಕ್ಕೆ ಮದ್ದು ಕೊಡ್ತಾ ಇದ್ದೀವಿ. ಈಗ ಪ್ರಜ್ಞೆ ಇದೆಯಾ ಹೇಗೆ? ಅಂದ್ರೆ ಮಿಷಿನ್ ಮೇಲೆ ಹಾಕಿದ್ವಿ ಅಲ್ಲ, ವೆಂಟಿಲೇಟರ್ ಮೇಲೆ ಹಾಕಿದಕ್ಕೆ ಕೆಲವು ಮದ್ದುಗಳು ಕೊಡ್ತೇವೆ ನಾವು. ಆವಾಗ ಅವರಿಗೆ ಸ್ವಲ್ಪ ಅಮಲಲ್ಲಿ ಇರ್ತಾರೆ. ಸೊ ಈಗ ನಾವು ಹೇಳಲಿಕ್ಕೆ ಆಗುದಿಲ್ಲ. 1-2 ದಿವಸ ಆಗುವಾಗ ಗೊತ್ತಾಗ್ತದೆ. ಚಿಕಿತ್ಸೆಗೆ ಹೇಗೆ ಸ್ಪಂದಿಸ್ತಾರೆ? ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ.